ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಮಧ್ಯಲೀಲ 8ನೇ ಅಧ್ಯಾಯ, ಶ್ಲೋಕ 267. ಏಕ ಸಂಶಯ ಮೋರಾಚೇದಯೇ ಕೃಪಾಕಾರಿ ಕಹ ಮೋರೆ ತಾಹಾರ ನಿಶ್ಚಯೇ. ಅನುವಾದ. ಅನಂತರ ರಮಾನಂದರಾಯರು ತಮ್ಮ ಹೃದಯದಲ್ಲಿ ಒಂದು ಅನುಮಾನ ಉಳಿದಿದೆ ಎಂದು ಹೇಳಿ ಪ್ರಭುಗಳನ್ನು ಹೀಗೆ ಕೇಳಿದರು: ದಯವಿಟ್ಟು ನನ್ನ ಮೇಲೆ ಕೃಪೆ ಇಟ್ಟು ಆ ಅನುಮಾನವನ್ನು ಪರಿಹರಿಸಿ. ರಮಾನಂದರಾಯರು ಕೇಳುವಂಥದ್ದು, ಅವರ ಹೃದಯದಲ್ಲಿ ಒಂದು ಅನುಮಾನ ಉಂಟಂದ್ರೆ ಅದನ್ನು ಚತುರ್ಮುಖ ಹೇಳ್ತಾರೆ, ಅದನ್ನು ನೀವು ಪರಿಹರಿಸಿ ಎಂತ ನೋಡುವ. ಅದು ಶ್ಲೋಕ 268. ಭಲೆ ದೇಖ್ಲುಂ ತೊಮರ ಸನ್ಯಾಸಿ ಸ್ವರೂಪ ಹೇ ಬೇ ತೋಮ ದೇಖಿ ಮುನಿ ಶ್ಯಾಮ ಗೋಪ ರೂಪ. ಅನಂತರ ರಾಮಚಂದ್ರಾಯರು ಶ್ರೀ ಚೈತನ್ಯ ಹೀಗೆ ಹೇಳಿದರು: ಮೊದಲು ನೀವು ಸನ್ಯಾಸಿ ಅಂತ ನನಗೆ ಕಂಡಿರಿ, ಆದರೆ ಈಗ ಗೋಪಾಲ ಬಾಲಕನಾದ ಶ್ಯಾಮಸುಂದರಂತೆ ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. ರಾಮಚಂದ್ರಾಯರ ಪ್ರಶ್ನೆ ಅಂತ, ಫಸ್ಟ್ ನೀವು ಸನ್ಯಾಸಿ ಕಂಡ್ರೆ ನನಗೆ ಬರುವಾಗ, ಆದ್ರೆ ಈಗ ಗೋಪಾಲ ಬಾಲಕ ಶ್ಯಾಮ ಸುಂದರ ನೀವು ನನಗೆ ಆ ರೀತಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಹೋಗುವ. ಶ್ಲೋಕ 269. ತೋಮರ ಸಮ್ಮುಖೆ ದೇಖಿ ಕಾಂಚನ ಪಂಚಾಲಿಕಾ ತಾಮ್ರ ಗೌರ ಕಾಂತೆ ತೋಮರ ಸರ್ವಾಂಗ ದಾಕ. ಈಗ ನನಗೆ ನೀವು ಸುವರ್ಣ ಪುತಲಿಯಂತೆ ಕಾಣುತ್ತಿದ್ದೀರಿ, ನಿಮ್ಮ ಇಡೀ ದೇಹವೇ ಚಿನ್ನದ ಕಾಂತಿಯಿಂದ ಆವರಿಸಿರುವಂತೆ ತೋರುತ್ತಿದೆ. ಅಂದ್ರೆ ಚಂದ್ರಮಾಬ ಅಂದ್ರೆ ಗೋಲ್ಡನ್ ಫಾರ್ಮ್. ಫಸ್ಟ್ಗೆ ಸನ್ಯಾಸಿ ಮತ್ತೆ ಶ್ಯಾಮ್ ಸುಂದರ, ಈಗ ಗೋಲ್ಡನ್ ಫಾರ್ಮ್. ನೋಡಿ ಇದು ಹೇಗೆ ಅಂದ್ರೆ, ಭಗವಂತ ಇದು ಎಲ್ಲರಿಗೂ ಈ ರೀತಿ ಎಕ್ಸಿಬಿಟ್ ಮಾಡುವುದಿಲ್ಲ. ಭಗವಂತ ಅವನ ನಿತ್ಯ ಸಂಗಾತಿಗಳಿಗೆ, ಇಟರ್ನಲ್ ಸೊಸೈಟಿಗೆ ಮಾತ್ರ ಈ ರೀತಿ ಎಕ್ಸಿಬಿಟ್ ಮಾಡ್ತಾನೆ. ಈಗ ಮಾಮೂಲಿ ಜನರಿಗೆ ಚೇತನ್ ಮಹಾಪ್ರಭು ಒಂದು ಸನ್ಯಾಸಿ ಕಾಣ್ತಾರೆ, ಆದ್ರೆ ಈಗ ಇಲ್ಲಿ ಶ್ಯಾಮ್ ಸುಂದರ ಮತ್ತೆ ಈಗ ನಿಮ್ಮ ಇಡೀ ದೇಹವೇ ಚಿನ್ನದ ಕಾಂತಿಯಿಂದ ಆವರಿಸುವಂತೆ ತೋರುತ್ತಿದೆ. ಸುವರ್ಣ ಪುತಲಿ ಅಂದ್ರೆ ಡಾಲ್. ಭಾವಾರ್ಥ: ಶ್ಯಾಮ್ ಸುಂದರನು ಕಪ್ಪು ವರ್ಣದವನು, ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಚಿನ್ನದ ಕಾಂತಿಯಿಂದ ಶೋಭಿಸಿದರೆಂದು ಇಲ್ಲಿ ರಾಮಚಂದ್ರಾಯರು ಹೇಳುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕಾಂತಿಪೂರ್ವವಾದ ದೇಹವು ಶ್ರೀಮತಿ ರಾಧಾರಾಣಿಯ ದೇಹದ ಪ್ರಭೆಯಿಂದ ಆವರಿಸಲ್ಪಟ್ಟಿದೆ. ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣ, ಆದರೆ ರಾಧಾರಾಣಿಯ ಮೂಳಲ್ಲಿ ಬರುವಂಥದ್ದು. ಹಾಗಾಗಿ ಇಲ್ಲೆಂತ ಹೇಳಿದ್ದಾರೆ, ರಾಧಾರಾಣಿಯ ದೇಹವು ಕಾಂತಿಪೂರ್ಣವಾದದ್ದು, ಹಾಗೆ ಅದನ್ನು ಅವರು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಶ್ಲೋಕ 270. ಹರೇ ಕೃಷ್ಣ.
ते प्रकट देखुंसावं शिवधन नाना भावे ಚಂಚಲತಾ ಹೇ ಕಮಲನಯನ. ನಿಮ್ಮ ಬಾಯಿಯ ಬಳಿ ನೀವು ಒಂದು ಕೊಳಲನ್ನು ಹಿಡಿದುಕೊಂಡಿರುವುದನ್ನು ನಾನು ನೋಡುತ್ತಿದ್ದೇನೆ. ನಿಮ್ಮ ಕಮಲ ನಯನಗಳು ನಾನಾ ವಿಧವಾದ ಪ್ರೇಮಾವೇಶಗಳಿಂದ ಬಹಳ ಚಂಚಲವಾಗಿದೆ. ಈಗ ವಾಪಸ್ ಕೊಳಲು ಅಂದ್ರೆ ಶ್ಯಾಮಸುಂದರ್ ಫಾರ್ಮ್ ನೋಡ್ತಾ ಇದ್ದಾರೆ. ಕಮಲ ನಯನಗಳು ಅಂದ್ರೆ ಕಣ್ಣು ನಾನಾ ವಿಧವಾದ ಪ್ರೇಮಾವೇಶಗಳಿಂದ ಬಹಳ ಚಂಚಲವಾಗಿದೆ. ಅದೇ ಭಗವಂತ ಅವನ ಕ್ಲೋಸ್ ಅಸೋಸಿಯೇಟ್ಗೆ ಇದನ್ನು ಮಾತ್ರ ಎಕ್ಸಿಬಿಟ್ ಮಾಡುವಂತದ್ದು. ಶ್ಲೋಕ 271. ಹೇ ಮಾತಾ ತೋಮಾ ದೇಕಿ ಹಾಯ ಚಮತ್ಕಾರ ಅಕಬದೆ ಗಾ ಪ್ರಭು ಕಾರಣ ಇಹಾರ. ಅಕ್ಕಪಟೆ ಕಹ ಪ್ರಭು ಕಾರಣ ಹಿಹಾರ. ನಾನು ದಿಟವಾಗಿಯೂ ನಿಮ್ಮನ್ನು ಈ ರೀತಿಯಲ್ಲಿ ನೋಡುತ್ತಿದ್ದೇನೆ, ಇದು ಬಹಳ ಆಶ್ಚರ್ಯಕರವಾಗಿದೆ. ಒಂದು ನಿಮಿಷ. ಹರೇ ಕೃಷ್ಣ ಪ್ರಭು. ಓಕೆ, ಎಸ್, ನಾನು ದಿಢವಾಗಿ ನಿಮ್ಮನ್ನು ಈ ರೀತಿಯಲ್ಲಿ ನೋಡುತ್ತಿದ್ದೇನೆ, ಇದು ಬಹಳ ಆಶ್ಚರ್ಯಕರವಾಗಿದೆ. ನನ್ನ ಪ್ರಭುವೇ, ಯಾವ ಕಾರಣದಿಂದ ಹೀಗಾಗುತ್ತೆ ಎಂದು ನಿಷ್ಕಪಟವಾಗಿ ನನಗೆ ದಯವಿಟ್ಟು ಹೇಳಿ. ಎಸ್, ಇಲ್ಲಿ ರಮಾಂದ್ರಾಯ ಎಂತ ಹೇಳ್ತಿದ್ದಾರೆ ಅಂದ್ರೆ ಅವರಿಗೆ ಎಂತ ಆಶ್ಚರ್ಯ ಆಗ್ತಾ ಉಂಟು. ಯಾಕೆ ಈ ರೀತಿ ಅವರು ಹೇಳ್ತಿದ್ದಾರೆ ನನಗೆ ದಯವಿಟ್ಟು ಹೇಳಿ, ಯಾವ ಕಾರಣದಿಂದ ಹೀಗಾಗುತ್ತಿದೆ ನನಗೆ ಅಂದ್ರೆ ಅವರು ಎಂತ ಹೇಳ್ತಿದ್ದಾರೆ? ಎಸ್, ಯಾರು ಹೇಳ್ತೀರಿ? ಹರೇ ಕೃಷ್ಣ. ಅವರಿಗೆ ರಮಾನಂದರಿಗೆ ಎಂತ ಆಗ್ತಾ ಉಂಟು? ಎಸ್, ಹರೇ ಕೃಷ್ಣ. ಎಸ್, ಯಾರು ಹೇಳ್ಬೋದು? ಎಸ್, ಹರೇ ಕೃಷ್ಣ. ಯಾರಿಗಾದ್ರೂ ಹೇಳ್ಬೋದಾ? ಇಲ್ವಾ? ಓಕೆ, ಎಸ್, ಓಕೆ. ಎಂತಂದ್ರೆ ಎಸ್ ಮಲ್ಲಿಕ ಮಾತಾಜಿ. ಎಸ್, ಮಲ್ಲಿಕ ಮಾತಾಜಿ, ಹರೇ ಕೃಷ್ಣ ಹೇಳಿ. ಪ್ರಭು, ಅವರಿಗೆ ಕೃಷ್ಣ ಪ್ರೇಮ ಉಂಟಾಗಿದೆ ಅಂತ ಕಾಣುತ್ತೆ. ಅಂದ್ರಲ್ಲ ಅವರು ಎಂತಂದ್ರೆ ಎಂತ ಯಾವ್ದು ಚೇಂಜ್ ಆಗ್ತಾ ಉಂಟು? ಎಂತ ಚೇಂಜ್ ಆಗ್ತಾ ಉಂಟು ಅಲ್ಲಿ? ಅವರು ಅಂದ್ರೆ ಅವರ ಕೃಷ್ಣನನ್ನು ಕಾಡ್ತಾ ಇದ್ದಾರೆ, ಚೈತನ್ಯ ಪ್ರಭುವನ್ನು ಕಾಡ್ತಾ ಇದ್ದಾರೆ. ಇದು ಬೇಕಿತ್ತು. ಎಸ್, ಧನ್ಯವಾದ. ಅಂದ್ರೆ ಈಗ ಒಮ್ಮೆ ಕೃಷ್ಣನು ಕಾಣ್ತಾ ಇದ್ದಾರೆ, ಒಮ್ಮೆ ಚೈತನ್ಯ ಮಹಾಪ್ರಭು ಗೋಲ್ಡನ್ ಫಾರ್ಮ್ ಅನ್ನು ಕಾಣ್ತಾ ಇದ್ದಾರೆ. ಫಸ್ಟ್ ಗೆ ಸನ್ಯಾಸಿ ಕಂಡ್ರು, ಮತ್ತೆ ಶ್ಯಾಮ ಸುಂದರ್ ಫಾರ್ಮ್ ಕಂಡ್ರು, ಮತ್ತೆ ಗೋಲ್ಡನ್ ಫಾರ್ಮ್ ಕಂಡ್ರು. ಹಾಗಾಗಿ ಇದು ಯಾಕೆ ನಮ್ಗೆ ಈಗ ಆಗ್ತಾ ಇದೆ? ಆಕ್ಚುಲಿ ಭಗವಂತ ಈಗ ಅವರ ಓಕೆ ಎಸ್ ಪಂಕಜ ವಿಶ್ವನಾಥ್ ಉತ್ತರ ಸಿಕ್ತು ಮಾತಾಜಿ. ಹರೇ ಕೃಷ್ಣ. ಪಂಕಜ ಮಾತಾಜಿ, ಪಂಕಜ ವಿಶ್ವನಾಥ್ ಮಾತಾಜಿ ಹೇಳಿದ್ರು, ಉತ್ತರ ಹೇಳಿದ್ರು. ಅದಕ್ಕೆ ಸಾಕ್ಯ ರಸಕ್ಕೆ ಹೋಗಿದಾರೇನೋ ಆಚಾರ್ಯರು ಅಂತ ಹೇಳ. ಹಾಗಾಗಿ ಯಾಕೆ ನನಗೆ ಈಗ ಆಗ್ತಾ ಉಂಟು? ಅವ್ರು ಹೇಳ್ತಾ ಇದ್ದಾರೆ, ನಾನು ದಿಟ್ಟವಾಗಿ ನಿಮ್ಮನ್ನು ಈ ರೀತಿಯಲ್ಲಿ ನೋಡ್ತಿದ್ದೇನೆ. ಅಂದ್ರೆ ಶ್ಯಾಮ್ ಸುಂದರ್ ಫಾರ್ಮ್ ಕೂಡ ಆಗ್ತಾ ಉಂಟು. ಫಸ್ಟಿಗೆ ಸನ್ಯಾಸ ಫಾರ್ಮ್ ಆಯ್ತು, ಮತ್ತೆ ಶ್ಯಾಮ್ ಸುಂದರ್ ಫಾರ್ಮ್ ಆಯ್ತು, ಮತ್ತೆ ಗೋಲ್ಡನ್ ಫಾರ್ಮ್ ಕೃಷ್ಣಂದು ಅಂದ್ರೆ ರಾಧಾರಾಣಿ ಮೂಡಲ್ಲಿ ಬರುವಂತದ್ದು, ಇದೆಲ್ಲ ಆಗ್ತಾ ಉಂಟು.
ನನಗೆ ಬಹಳ ಆಶ್ಚರ್ಯವಾಗಿದೆ. ನನ್ನ ಪ್ರಭು, ಯಾವ ಕಾರಣದಿಂದ ಹೀಗಾಗುತ್ತೆ? ನಿಷ್ಕಪಟವಾಗಿ ನನಗೆ ದಯವಿಟ್ಟು ಹೇಳಿ. ನೆಕ್ಸ್ಟ್ ಈಗ ಚೇತನ್ ಅವರು ಹೇಳ್ತಾರೆ ಎಂತ ನೋಡುವ. ಶ್ಲೋಕ 272 ಕರೆಕ್ಟ್. प्रभु कहे कृष्ण तुम्हारा गाढ़ा प्रेमाय प्रेमारा स्वभाव हे जानिया निश्चय. ಶ್ರೀಚರಣ ಮಹಾಪ್ರಭು ಉತ್ತರಿಸರು, ನಿಮಗೆ ಕೃಷ್ಣನ ಕುರಿತು ಗಾಢವಾದ ಪ್ರೇಮವಿದೆ. ಪ್ರಭುವಿನ ಬಗೆಗೆ ಇಂಥ ಆಳವಾದ ಪ್ರೇಮಾವೇಶದಿಂದ ಪ್ರೀತಿಯನ್ನು ಹೊಂದಿರುವವರಿಗೆ ಸಹಜವಾಗಿ ಇಂಥ ಸಂಗತಿಗಳು ಕಾಣುತ್ತವೆ. ಇದನ್ನು ನಿಶ್ಚಿತವೆಂದು ದಯವಿಟ್ಟು ನನ್ನಿಂದ ಕೇಳಿ. ಹಾಗೆ ಕೆಲವರು ಹೇಳ್ತಾರೆ, ಎಸ್, ನನಗೆ ಕೂಡ ಕೃಷ್ಣನ ಪ್ರೇಮ ಉಂಟು, ಕೃಷ್ಣ ಪ್ರೇಮದಲ್ಲಿದ್ದೇನೆ. ಪ್ರೇಮ ಅಂದ್ರೆ ಈ ಸಿಂಪ್ಟಮ್ಸ್ ಆಗ್ಬೇಕಂತ. ಚೇತನ್ ಮಹಾಪ್ರಭುದು ಸನ್ಯಾಸ ಫಾರ್ಮ್ ಕಾಣ್ಬೇಕು, ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಕಣ್ಣನ್ನು ಆಚೇಜಿ ಮಾಡುವಾಗ ಶ್ಯಾಮ್ ಸುಂದರ್ ಫಾರ್ಮ್ ಕಾಣ್ಬೇಕು, ವಾಪಸ್ ಈಜೆ ಮಾಡುವಾಗ ವಾಪಸ್ ಗೋಲ್ಡನ್ ಫಾರ್ಮ್ ಕಾಣ್ಬೇಕು. ಆಗ್ತದ? ಕಾಣ್ತದ? ಇಲ್ಲ. ಸುಮ್ಮನೆ ಹೇಳ್ತಾರೆ ನಾನು ಕೂಡ ಕೃಷ್ಣ ಪ್ರೇಮದಲ್ಲಿದ್ದೇನೆ. ಇಲ್ಲ, ಕೃಷ್ಣ ಪ್ರೇಮ ಅಂದ್ರೆ ಈ ರೀತಿ ಎಲ್ಲ ಆಗ್ತದೆ. ಸಿಂಪ್ಟಮ್ಸ್ ಚೇತನ್ ಮಗಳು ಅಂತ. ಗಾಢವಾದ ಅಂದ್ರೆ ಡೀಪ್ ಲವ್, ತುಂಬಾ ಡೀಪ್ ಲವ್. ಹಾಗೆ ಪ್ರಭುವಿನ ಬಗ್ಗೆ ಇಂಥ ಆಳವಾದ ಪ್ರೇಮಾವೇಶದ ಪ್ರೀತಿಯನ್ನು ಹೊಂದಿರುವವರಿಗೆ ಸಹಜವಾಗಿಯೂ ಇಂಥ ಸಂಗತಿಗಳು ಕಾಣುತ್ತವೆ. ಇದನ್ನು ನಿಶ್ಚಿತವೆಂದು ದಯವಿಟ್ಟು ನನ್ನಿಂದ ತಿಳಿಯಿರಿ. ಎಸ್. ಶ್ಲೋಕ 273. ಮಹಾಭಾಗವತ ದೇಖ್ಯೆ ಸ್ಥಾವರಾಜ ಗಾಮ ತಾಹಾನ್ ಆಯಾತಾನ್ ಶ್ರೀಕೃಷ್ಣ ಸ್ಫುರಾಣ. ಆಧ್ಯಾತ್ಮಿಕ ನೆಲೆಯಲ್ಲಿ ಪ್ರಗತಿಯನ್ನು ಸಾಧಿಸಿದ ಭಕ್ತನು ಸ್ಥಾವರ ಮತ್ತು ಜಂಗಮವಾದ ಪ್ರತಿಯೊಂದರಲ್ಲೂ ಪರಮಪ್ರಭುವನ್ನು ಕಾಣುತ್ತಾನೆ. ಅವನ ಪಾಳಿಗೆ ಅಲ್ಲಿ ಇಲ್ಲಿ ನೋಡುವ ಪ್ರತಿಯೊಂದು ಪ್ರಭು ಕೃಷ್ಣನ ಅಭಿವ್ಯಕ್ತಿ ಆಗಿರುತ್ತದೆ. ಎಸ್. ಸ್ಥಾವರ ಜಂಗಮ, ಚಲ ಮತ್ತು ಅಚಲ, ಮೂವಿಂಗ್ ಮತ್ತೆ ನಾನ್ ಮೂವಿಂಗ್. ಹಾಗಾಗಿ ಯಾರು ಈ ಆಧ್ಯಾತ್ಮಿಕದ ಉನ್ನತ ನೆಲೆಯಲ್ಲಿ ಅಂದ್ರೆ ಮಹಾಭಾಗವತ, ಹೇಗೆಂದ್ರೆ ಗುರು ಮಹಾರಾಜ್ ಹೇಳುವಂಥದ್ದು ನಿನ್ನೆ ಹೇಳಿದ್ರು, ದೇರ್ ಆರ್ 3 people ಅಂತ ಹೇಳುವಂಥದ್ದು ಮಹಾಭಾಗವತ. ಒಂದು ನಿಮಿಷ. 3 people ಮಹಾಭಾಗವತ. ಸಾರಿ, top level of prema called Mahabhava, and they are Mahabhagavat, Radharani, Lord Chaitanya, and a few devotees like Madhavendra Puri could experience this. This is Guru Maharaj here. ಹಾಗೆ ಪ್ರಭುಪಾದ ಕೂಡ ಹೇಳ್ತಾರೆ 3 Mahabhagavatas. One is Radharani, one is Chaitanya Mahaprabhu, and one more is Madhavendra Puri. ಹಾಗೆ ಇಲ್ಲಿ ಕೂಡ ಅದನ್ನು ಹೇಳುವಂಥದ್ದು ಮಹಾಭಾಗವತ ಪ್ರಥಮ ದರ್ಜೆಯ ಪ್ರಗತಿಯನ್ನು ಸಾಧಿಸಿದ. ಹಾಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಪ್ರಗತಿಯನ್ನು ಸಾಧಿಸಿದ ಭಕ್ತನು ಸ್ಥಾವರ ಮತ್ತು ಜಂಗಮದ ಅಂದ್ರೆ ಚಲ ಮತ್ತೆ ಅಚಲ, ಮೂವಿಂಗ್ ಮತ್ತೆ ನಾನ್ ಮೂವಿಂಗ್ ಪ್ರತಿಯೊಂದರಲ್ಲೂ ಪರಮಪ್ರಭುವನ್ನು ಕಾಣುತ್ತಾನೆ. ಎಲ್ಲದರಲ್ಲೂ ಕಾಣುತ್ತಾನೆ. ಅವನ ಪಾಲಿಗೆ ಅಲ್ಲಿ ಇಲ್ಲಿ ನೋಡುವ ಪ್ರತಿಯೊಂದು ಪ್ರಭು ಕೃಷ್ಣನ ಅಭಿವ್ಯಕ್ತಿ ಆಗಿರುತ್ತದೆ. ಎಲ್ಲ ಕೃಷ್ಣ ಬಿಟ್ಟು ಬೇರೆ ಯಾವುದೇ ಕಾಣುವುದಿಲ್ಲ. ಎಲ್ಲರಲ್ಲಿ ಕೃಷ್ಣನೇ ಕಾಣುವಂತ. ಇದು ಮಹಾಭಾಗವತ ನೆಲೆ. ಈ ಶ್ಲೋಕ 274. ಸ್ಥಾವರ ಜಂಗಮ ದೇಖೆ ನಾ ದೇಖೆ ತಾರ ಮೂರ್ತಿ ಸರ್ವತ್ರ ನಿಜ ಇಷ್ಟ ದೇವ ಸ್ಫೂರ್ತಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಆಫ್ ಶರಣಾಥ್ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ.
ಪ್ರಗತಿಯನ್ನು ಸಾಧಿಸಿದ ಮಹಾಭಾಗವತನು ಪ್ರತಿಯೊಂದು ಸ್ಥಾವರ ಜನ್ಮಗಳನ್ನು ನಿಶ್ಚಯವಾಗಿಯೂ ನೋಡುತ್ತಾನೆ, ಆದರೆ ಅವನು ಅವುಗಳ ಸ್ಪಷ್ಟ ರೂಪವನ್ನು ನೋಡುವುದಿಲ್ಲ. ಬದಲಿಗೆ ಅವನು ಪ್ರತಿಯೊಂದರಲ್ಲೂ ಕೂಡಲೇ ಪರಮಪ್ರಭುವಿನ ರೂಪ ಅಭಿವ್ಯಕ್ತವಾಗುವುದನ್ನು ನೋಡುತ್ತಾನೆ. ಎಲ್ಲದನ್ನು ನೋಡುವಂಥದ್ದು ಭಗವಂತನ ರೂಪ ಅಭಿವ್ಯಕ್ತಿಯಾಗುವುದನ್ನು. ಸ್ಪಷ್ಟ ರೂಪ ನೋಡುವುದಿಲ್ಲ, ಆದರೆ ಭಗವಂತನ ರೂಪವನ್ನು ನೋಡುವಂಥದ್ದು. ಎಸ್, ಭಾವಾರ್ಥಕ್ಕೆ ಹೋಗುವ. ಕೃಷ್ಣನ ಬಗೆಗಿನ ಗಾಢವಾದ ಪ್ರೇಮಾವೇಶದ ಪ್ರೀತಿಯಿಂದಾಗಿ ಮಹಾಭಾಗವತನು ಎಲ್ಲೆಲ್ಲೂ ಕೃಷ್ಣನನ್ನು ನೋಡುತ್ತಾನೆ ವಿನಾ ಬೇರೇನನ್ನು ಅಲ್ಲ. ಎಲ್ಲದಲ್ಲೂ ನೋಡುವುದು ಕೃಷ್ಣನನ್ನು. ಆಕ್ಚುಲಿ ಇದು ನಿಜವಾದ ಕೃಷ್ಣ ಕಾನ್ಶಿಯಸ್ನೆಸ್. ನಾವು ಈ ಹಂತಕ್ಕೆ ಹೋದ್ರೆ ನಾವು ಎಲ್ಲಿದ್ರು ಕೂಡ ನಮಗೆ ಪ್ರಾಬ್ಲಮ್ ಇಲ್ಲ, ಎಲ್ಲಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ರೂಪದೊಮ್ಮೆ ಈ ಆಸ್ಟ್ರೇಲಿಯಾದಲ್ಲಿ ಎಂತ ಆಗ್ತದೆ ಅಂದ್ರೆ ನಗರ ಸಂಕೀರ್ತನ ಮಾಡುವಂಥದ್ದು. ಹಾಗಾಗಿ ನಗರ ಸಂಕೀರ್ತನ ಬಿಡುವುದಿಲ್ಲ, ಎಲ್ಲರೂ ಜೈಲಿಗೆ ಹಾಕ್ತಾರೆ. ಮತ್ತೆ ಶಿಷ್ಯರೆಲ್ಲ ತುಂಬಾ ಪ್ಯಾನಿಕ್ ಆಗ್ತಾರೆ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ್ ಅಂದ್ರೆ ಈ ಸರ್ಕಾರ ಅಂತಂದ್ರೆ ಬಿಡ್ತಾ ಇಲ್ಲ ಜೈಲಿಗೆ. ಪ್ರಭುಪಾದ ಹೇಳಿದ್ರು, ಟೆನ್ಷನ್ ಮಾಡಬೇಡಿ, ಜೈಲಲ್ಲಿ ಕೂಡ ಸಂಕೀರ್ತನ ಮಾಡಿ. ಜೈಲಲ್ಲಿ ಸಂಕೀರ್ತನ ಮಾಡಿದ ಮೇಲೆ ಅವರಿಗೆ ಟೋಟಲಿ ಡಿಸ್ಟರ್ಬ್ ಆಗ್ತದೆ, ಮತ್ತೆ ಅಲ್ಲಿಂದ ಬಿಡ್ತಾರೆ. ಹಾಗಾಗಿ ಪ್ರಭುಪಾದ ಯಾಕೆ ಈ ರೀತಿ ಹೇಳಿದ್ರು? ಯಾಕೆಂದ್ರೆ ಜೈಲು ಹೋದ್ರು ಕೂಡ ಕೃಷ್ಣ ಪ್ರಜ್ಞೆ. ಯಾವ ಪ್ಲೇಸ್ ಅಂತಂದ್ರೆ ಭಕ್ತನಿಗೆ ಆ ಪ್ಲೇಸ್ ಈ ಪ್ಲೇಸ್ ಅಂತ ಇಲ್ಲ, ಯಾವ ಪ್ಲೇಸ್ ಅನ್ನು ಕೂಡ ಟರ್ನ್ ಮಾಡ್ತಾನೆ. ಸಂಕೀರ್ತನ ಆ ರೀತಿ ಆಗ್ತದೆ. ಸಂಕೀರ್ತನ ಮಾಡಿದ್ರೆ ಯಾವ ಪ್ಲೇಸ್ ಕೂಡ ಟರ್ನ್ ಆಗ್ತದೆ. ಹೇಗೆ ಚೈತನ್ಯ ಮಹಾಪ್ರಭು ಮೂವ್ಮೆಂಟ್ ಇದೆ, ಸಂಕೀರ್ತನ ಮೂವ್ಮೆಂಟ್. ಇದು ಬ್ರಹ್ಮ ಸಂಹಿತೆಯಲ್ಲಿ ದೃಢಪಟ್ಟಿದೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಅಂದ್ರೆ ಪ್ರೇಮಾಂಜನ ಚುರಿತ ಶುದ್ಧ ಭಕ್ತನ ಕಣ್ಣಲ್ಲಿ ಪ್ರೇಮ ಉಂಟು. ಭಕ್ತಿ ವಿಲೋಚನೆಯನ್ನ ಸಂತ ಅಂದ್ರೆ ಶುದ್ಧ ಭಕ್ತ. ಸದೈವ ಯಾವಾಗ್ಲೂ, ಹೃದಯೇಶು ಹೃದಯದಲ್ಲಿ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆ ಸಂತ ಸದೈವ ಹೃದಯೇಶು ವಿಲೋಕೆ ಅಂತ ಎಂ ಶ್ಯಾಮ ಸುಂದರ. ಶ್ಯಾಮ ಸುಂದರ ಫಾರ್ಮ್ ನೋಡ್ತಾ ಇರ್ತಾನೆ. ಎಂ ಶ್ಯಾಮ ಸುಂದರ ಅಚಿಂತ್ಯ ಗುಣಸ್ವರೂಪಂ ಗೋವಿಂದ ಮಾದಿ ಪುರುಷಂ ತಮೋಂಭಜ. ಇದು ಶುದ್ಧ ಭಕ್ತನ ನೆಲೆ. ಭಕ್ತನು ಯಾವುದಾದ್ರೂ ಒಂದು ವಸ್ತುವನ್ನು ನೋಡುತ್ತಿದ್ದಂತೆ ಅದು ಸ್ಥಾವರವಾಗಿರಲಿ ಅಥವಾ ಜಂಗಮವಾಗಿರಲಿ ಕೂಡಲೇ ಕೃಷ್ಣನನ್ನು ಸ್ಮರಿಸಿಕೊಳ್ಳುತ್ತಾನೆ. ಮೂವೇಬಲ್, ನಾನ್ ಮೂವೇಬಲ್ ಎರಡೇ ಯಾವುದೇ ಆಗಿರಲಿ ಅವ ಕೃಷ್ಣನ್ ಕಾಣ್ತಾನಂತೆ. ಪ್ರಗತಿ ಸಾಧಿಸಿದ ಭಕ್ತನು ಜ್ಞಾನದಲ್ಲಿಯೂ ಪ್ರಗತಿ ಸಾಧಿಸುತ್ತಾನೆ. ಜ್ಞಾನವು ಭಕ್ತನಿಗೆ ಬಹಳ ಸಹಜವಾದದ್ದು. ಈ ಜ್ಞಾನ ಸಪ್ರೇಟ್ ಬರ್ಬೇಕಂತಿಲ್ಲ, ಆಲ್ರೆಡಿ ಬರ್ತದೆ. ಅವ ಅಲ್ಲಿ ಎಂತ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ಅಡ್ವಾನ್ಸ್ ಆದ ಕೂಡಲೇ ಬರ್ತದೆ ಅದು ಜ್ಞಾನ. ಏಕೆಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಹೇಗೆ ಎಂದು ಅವನು ಆಗಲೇ ಭಗವದ್ಗೀತೆಯಲ್ಲಿ ಓದಿದ್ದಾನೆ. ಭಗವದ್ಗೀತೆಯಲ್ಲಿ 7.8 ಕೃಷ್ಣನ್ ಹೇಳಿರುವ ಪ್ರಕಾರ, ರಸೋಹಮಾಪ್ಸು ಕೌಂತೆಯ ಪ್ರಭಾಂಶಿ ಸರಿಶೂರೆಯ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಓ ಕುಂತಿಪುತ್ರನೇ, ಅರ್ಜುನನೇ, ನಾನು ನೀರಿನಲ್ಲಿರುವ ರುಚಿ, ಸೂರ್ಯಚಂದ್ರರಲ್ಲಿರುವ ಬೆಳಕು, ವೈದಿಕ ಮಂತ್ರಗಳಲ್ಲಿರುವ ಓಂಕಾರ, ನಾನು ಆಕಾಶದಲ್ಲಿರುವ ಶಬ್ದ ಮತ್ತು ಮನುಷ್ಯರಲ್ಲಿರುವ ಪೌರುಷ. ನೀರಿನಲ್ಲಿರುವ ರುಚಿ ನಾನು, ಕೃಷ್ಣ ಹೇಳುವಂಥದ್ದು. ಬೆಳಕು ನಾನು, ಸೂರ್ಯ ಇದರಲ್ಲಿ, ಓಂಕಾರ ನಾನು, ಆಕಾಶ ಶಬ್ದ ನಾನು, ಮನುಷ್ಯರ ಪೌರುಷ ನಾನು. ಆದ್ದರಿಂದ ಒಬ್ಬ ಅಥವಾ ಬೇರೆ ಯಾವುದಾದರೂ ಪಾನೀಯವನ್ನಾಗಲಿ ಕುಡಿದಾಗ ಕೂಡಲೇ ಕೃಷ್ಣನ ಸ್ಮರಿಸಿಕೊಳ್ಳುತ್ತಾನೆ.
ನೀರನ್ನು ಕುಡಿಯುವಾಗ ಕೂಡ ಕೃಷ್ಣ ಸ್ಮರಣೆ ಮಾಡ್ತಾನೆ ಭಕ್ತನಾದವನಿಗೆ ದಿನದ 24 ಗಂಟೆಯು ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಏನು ಕಷ್ಟವಿಲ್ಲ. ಏಕೆಂದ್ರೆ ಎಲ್ಲವನ್ನು ಕೃಷ್ಣನಿಗೆ ನೋಡ್ತಾನೆ. ಅಂದ್ರೆ ಆಸ್ ಎ ಸೇವಾ ಪ್ರೊಪೆನ್ಸಿಟಿ. ಕಷ್ಟ ಆಗುವಂಥದ್ದು ಯಾವಾಗ? ವೆನ್ ಯು ಸಿ ಎವ್ರಿಥಿಂಗ್ ಆಸ್ ಎ ಭೋಗ ಪ್ರೊಪೆನ್ಸಿಟಿ. ಭೋಗಿಸುವ ಇಚ್ಛೆಯಿಂದ ನೋಡುವಾಗ ಅಲ್ಲಿ ಕಷ್ಟ ಆಗುವಂಥದ್ದು. ಸೇವೆ ಮಾಡುವ ಇಚ್ಛೆಯಿಂದ ನೋಡುವಾಗ ಕಷ್ಟವಾಗುವುದಿಲ್ಲ. ಕೃಷ್ಣನನ್ನು ಸ್ಮರಿಸುವುದಂದ್ರೆ ಎಲ್ಲವನ್ನು ಕೃಷ್ಣ 24 ಗಂಟೆ ನೋಡುವುದಂದ್ರೆ ಹೌ ಟು ಸರ್ವ್, ಆಗ ಕಷ್ಟವಾಗುವುದಿಲ್ಲ. ಅದನ್ನು ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಹೀಗೆ ಹೇಳಿದ್ದಾರೆ. ಸ್ಥಾವರ ಜಂಗಮ ದೇಕೇನ ದೇಕೆ ತಾರಮೂರ್ತಿ ಸರ್ವತ್ರ ಹಾಯ ನಿಜ ಇಷ್ಟ ದೇವಸ್ಫೂರ್ತಿ. ಸಾಧು ಪುರುಷನಾದವನು ಪ್ರಗತಿಯನ್ನು ಸಾಧಿಸಿದ ಭಕ್ತನು ದಿನದ 24 ಗಂಟೆಯು ಕೃಷ್ಣನನ್ನು ನೋಡುತ್ತಾನೆ, ಬೇರೆ ಏನನ್ನು ಅಲ್ಲ. ಸ್ಥಾವರ ಮತ್ತು ಜಂಗಮ ವಸ್ತುಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದ್ರೆ ಅವು ಎಲ್ಲವೂ ಕೃಷ್ಣನ ಶಕ್ತಿಯ ರೂಪಾಂತರಗಳು. ಎಲ್ಲವೂ ಮೂವಿಂಗ್ ನಾನ್ ಎಲ್ಲವೂ ಕೃಷ್ಣನ ಶಕ್ತಿಯ ರೂಪಾಂತರ ಎಂದು ಭಕ್ತನು ನೋಡ್ತಾನೆ. ಪ್ರಭು ಕೃಷ್ಣನ್ ಭಗವದ್ಗೀತೆ 7.4 ಹೇಳುವಂತೆ ಅಂತ ಹೇಳಿದ್ದಾನೆ. ಭೂಮಿರಭೋ ಅನಲೋವ ಯುಕ್ಕಂ ಮನೋಬುದ್ಧಿರೇವಚ ಅಹಂಕಾರ ಇತಿ ಅಮ್ಮೆ ಭಿನ್ನ ಪ್ರಕೃತಿ ಅಷ್ಟಡ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾ ಅಹಂಕಾರ ಈ ಎಲ್ಲ 8 ಸೇರಿ ನನ್ನ ಪ್ರತ್ಯೇಕಿತ ಐಕ ಶಕ್ತಿಗಳಾಗಿವೆ. ಎಲ್ಲವೂ ಭಗವಂತನ ಶಕ್ತಿಯಿಂದ. ಓಕೆ, ವಾಸ್ತವದಲ್ಲಿ ಯಾವುದು ಕೃಷ್ಣನಿಂದ ಬೇರೆ ಅಲ್ಲ. ಭಕ್ತನು ಒಂದು ಮರವನ್ನು ನೋಡಿದಾಗ ಅದು ಐಹಿಕ ಮತ್ತು ಆಧ್ಯಾತ್ಮಿಕ ಎಂಬ 2 ಶಕ್ತಿಗಳ ಸಂಯೋಜನೆಯಿಂದ ಆದದ್ದು ಎಂದು ತಿಳಿಯುತ್ತಾನೆ. ನೋಡಿ, ಮರ ಕೂಡ ಎಂತ ಐಹಿಕ ಮತ್ತು ಆಧ್ಯಾತ್ಮಿಕ 2 ಶಕ್ತಿಗಳ ಸಂಯೋಜನೆ. ಭಕ್ತ ಆ ರೀತಿ ನೋಡ್ತಾನೆ. ಐಹಿಕವಾದ ಅಪಾರ ಶಕ್ತಿಯು ಮರದ ಕಾಯವಾಗಿರುತ್ತದೆ. ಮರದ ಒಳಗೆ ಆಧ್ಯಾತ್ಮಿಕ ಕಿಡಿಯಾದ ಜೀವ ಇರುತ್ತದೆ. ಮರದಲ್ಲಿ ಕೂಡ ಜೀವ ಉಂಟು, ಆದರೆ ಮರಕ್ಕೆ ಲೆಸ್ ಕಾನ್ಶಿಯಸ್ನೆಸ್ ಕಂಪೇರ್ ಟು ಉಳಿದ ಜೀವಕ್ಕೆ. ಅದು ಕಾನ್ಶಿಯಸ್ನೆಸ್ ಉಂಟು, ಜೀವ ಉಂಟು, ಜೀವ ಇರುತ್ತದೆ. ಅದು ಕೃಷ್ಣನ ವಿಭಿನ್ನಾಂಶ. ಮರ ಕೂಡ ಕೃಷ್ಣನ ವಿಭಿನ್ನಾಂಶ. ಇದು ಈ ಜಗತ್ತಿನೊಳಗಿರುವ ಕೃಷ್ಣನ ಪರಾಶಕ್ತಿ. ಯಾವ ಸಜೀವ ವಸ್ತುವನ್ನು ನಾವು ನೋಡಲಿ ಅದು 2 ಶಕ್ತಿಗಳ ಸಂಯೋಜನೆ ಆಗಿರುತ್ತದೆ. ಪ್ರಗತಿ ಸಾಧಿಸಿದ ಭಕ್ತನು ಈ ಶಕ್ತಿಗಳನ್ನು ಕುರಿತು ಯೋಚಿಸಿದಾಗ ಕೂಡಲೇ ಅವು ಪರಮಪ್ರಭುವಿನ ಅಭಿವ್ಯಕ್ತಿಗಳೆಂದು ಅರ್ಥ ಮಾಡಿಕೊಳ್ತಾನೆ. ಹಾಗಾಗಿ ಭಕ್ತ ಈ ರೀತಿ ಯೋಚನೆ ಮಾಡ್ತಾನೆ, ಅವನಿಗೆ ಗೊತ್ತಾಗ್ತದೆ ಇದು ಭಗವಂತನ ಅಭಿವ್ಯಕ್ತಿ ಎಂದು ಅರ್ಥ ಮಾಡಿಕೊಳ್ತಾನೆ. ಪ್ರಾತಃ ಕಾಲದಲ್ಲಿ ಸೂರ್ಯನು ಉದಯಿಸುವುದನ್ನು ನೋಡುತ್ತಿದ್ದಂತೆ ನಾವು ಎದ್ದು ನಮ್ಮ ಬೆಳಗಿನ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸ್ತೇವೆ. ಅದೇ ರೀತಿಯಲ್ಲಿ ಒಬ್ಬ ಭಕ್ತನು ಪ್ರಭುವಿನ ಶಕ್ತಿಯನ್ನು ನೋಡುತ್ತಿದ್ದಂತೆ ದಟ್ಟನೆ ಪ್ರಭು ಶ್ರೀಕೃಷ್ಣನ ಸ್ಮರಿಸಿಕೊಳ್ಳುವುದು. ಹಾಗಾಗಿ ಭಕ್ತ ಅಂತ ಮಾಡಿದ ಸೂರ್ಯ ನೋಡುವಾಗ ದಿಸ್ ಇಸ್ ಕೃಷ್ಣಸ್ ಎನರ್ಜಿ ಅವನಿಗೆ ಗೊತ್ತಾಗ್ತದೆ. ಚಂದ್ರನ ನೋಡುವಾಗ ದಿಸ್ ಇಸ್ ಕೃಷ್ಣ. ಎಲ್ಲವನ್ನು ನೋಡುವಾಗ ಕೃಷ್ಣನಿಗೆ ಅದನ್ನು ರಿಲೇಟ್ ಮಾಡ್ತಾನೆ ಭಕ್ತ. ಇದನ್ನು ಸರ್ವತ್ರ ಹಯ ನಿಜ ಇಷ್ಟದೇವ ಸ್ಫೂರ್ತಿ ಎಂದು ಶ್ಲೋಕದಲ್ಲಿ ವಿವರಿಸಲಾಗಿದೆ. ಭಕ್ತಿ ಸೇವೆ ಮೂಲಕ ತನ್ನ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸಿಕೊಂಡಿರುವ ಭಕ್ತನು ಜೀವನದ ಪ್ರಗತಿ ಹಂತದಲ್ಲೂ ಕೃಷ್ಣನೇ ಕಾಣುತ್ತಾನೆ. ಹಾಗಾಗಿ ಯಾವ ಹಂತದಲ್ಲಿ ಅವ ಕೃಷ್ಣನೇ ಕಾಣ್ತಾನೆ. ಇದನ್ನು ಕೂಡ ಶ್ರೀಮದ್ ಭಾಗವತದಿಂದ 11ನೇ ಸ್ಕಂದ 2ನೇ ಅಧ್ಯಾಯ 45 ಉದ್ಧರಿಸಲಾದ ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಶ್ಲೋಕ 275. ಸರ್ವಭೂತೇಷು ಯ ಪಶ್ಯೇತ್ ಭಗವತ್ ಭಾವಂ ಆತ್ಮನ ಭೂತಾನಿ ಭಗವತಿ ಆತ್ಮನಿ ಏಷಾ ಭಗವತ ಉತ್ತಮ. ಶ್ರೀ ಚೈತನ್ಯ ಮಹಾಪ್ರಭು ಮುಂದುವರಿಸಿದರು. ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸಿದ ವ್ಯಕ್ತಿಯು ಪ್ರತಿಯೊಂದರ ಒಳಗೂ ಆತ್ಮನಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ್ ಕಾಣುತ್ತಾನೆ. ಫಲವಾಗಿ ದೇವೋತ್ತಮ ಪರಮಪುರುಷನ ರೂಪವನ್ನು ಎಲ್ಲಾ ಕಾರಣಗಳ ಕಾರಣ ಎಂದು ಅವನು ಸದಾ ಕಾಣುತ್ತಾನೆ. ಎಲ್ಲ ವಸ್ತುಗಳು ಅವನಲ್ಲಿ ಸ್ಥಿತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಭಕ್ತಿ ಸೇವೆಯಲ್ಲಿ ಪ್ರಗತಿ ಅಂದ್ರೆ ಅಂತ ಯಾರು ಭಕ್ತಿ ಸೇವೆಯಲ್ಲಿ ಅಡ್ವಾನ್ಸ್ ಆಗಿದ್ದಾನೆ ಅವ ಪ್ರತಿಯೊಂದರ ಒಳಗೆ ಪರಮಾತ್ಮ ಕೃಷ್ಣ ಇದ್ದಾನೆ ಅಂತ ಅವ ಕಾಣ್ತಾನೆ. ಪ್ರತಿಯೊಂದು ಅಡ್ವಾನ್ಸ್ ಆದ ಭಕ್ತಿಯಲ್ಲಿ. ಇದರ ಪರಿಣಾಮವಾಗಿ ಅಂತ ಸರ್ವ ಕಾರಣ ಕೃಷ್ಣ, ಎಲ್ಲ ಕಾರಣಗಳಿಂದ ಅಂತ
ಕಾಣುತ್ತಾನೆ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ, ಅಲ್ಟಿಮೇಟ್ ಕಾಸ್ ಭಗವಂತ ಅಂತ ಕಾಣ್ತಾನೆ. ಎಸ್, ನೆಕ್ಸ್ಟ್ ಶ್ಲೋಕ 276. ಶ್ಲೋಕ 276. ವನಾಲತಾಸ್ ತಾರವ ಆತ್ಮನಿ ವಿಷ್ಣು ವೆಂಜಾಯಂತ್ಯ ಇವ ಪುಷ್ಪ ಫಲಾದಯ ಪ್ರಣತ ಭಾರ ವಿತಾಪ ಮಧು ಧಾರ ಪ್ರೇಮ ಅಷ್ಟ ತನವೋ ಋಷು ಸ್ಮ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ರೂಪಾದಿಗೆ. ಕೃಷ್ಣನನ್ನು ಕುರಿತ ಪ್ರೇಮಾವೇಶದ ಪ್ರೀತಿಯಿಂದ ಗಿಡಗಳು, ಬಳ್ಳಿಗಳು ಮತ್ತು ಮರಗಳು ಫಲಪುಷ್ಪಗಳಿಂದ ತುಳುಕುತ್ತಿದ್ದವು. ಅವು ಎಷ್ಟು ತುಂಬಿದವೆಂದರೆ ದಿಢವಾಗಿಯೂ ಭಾರದಿಂದ ಕೆಳಕ್ಕೆ ಬಾಗಿದ್ದವು. ಕೃಷ್ಣನ ಕುರಿತ ಗಾಢವಾದ ಪ್ರೇಮದಿಂದ ಸ್ಫೂರ್ತಿಗೊಂಡ ಅವು ನಿರಂತರವಾಗಿ ಜೇನುತುಪ್ಪದ ಮಳೆಯನ್ನು ಕರೆಯುತ್ತಿದ್ದವು. ಈ ರೀತಿಯಲ್ಲಿ ಗೋಪಿಯರು ವೃಂದಾವನದ ಎಲ್ಲ ಕಾಡುಗಳನ್ನು ಕಂಡರು. ಎಸ್, ಸೇಮ್ ಎಕ್ಸಾಂಪಲ್ ಋತುದ್ವೀಪಲ್ಲಿ ಕೂಡ ಉಂಟು. ಋತುದ್ವೀಪ ಅಂದ್ರೆ ನವದ್ವೀಪದಲ್ಲಿ ಒಂದು ದ್ವೀಪ ಬರ್ತದೆ, ಕೋಲದ್ವೀಪ ಆದ್ಮೇಲೆ ಋತುದ್ವೀಪ ಬರುವಂಥದ್ದು. ಅಲ್ಲಿ ಆಲ್ 6 ಸೀಸನ್ಸ್ ಮ್ಯಾನಿಫೆಸ್ಟ್ ಇನ್ ಎ ಡೇ. ಹಾಗೆ ಅಲ್ಲಿ ಕೂಡ ಚತುರ್ಮಾಸ ಹೋಗುವಾಗ ಈ ಮರಗಳು ಎಂತಾಗ್ತದೆ, ಗಿಡಗಳು, ಬಳ್ಳಿಗಳು, ಮರಗಳು ಫಲಪುಷ್ಪದಿಂದ ತುಂಬಿ ತುಳುಕ್ತಾ ಇತ್ತು. ಮತ್ತೆಲ್ಲ ಹೀಗೆ ಚತುರ್ಮ ಬರುವಾಗ ಬೆಂಡಾಗ್ತದೆ, ಮತ್ತೆಲ್ಲವೂ ಅವರ ಮೇಲೆ ಬೀಳ್ತಾ ಇತ್ತು. ಆಕ್ಚುಲಿ ಎಲ್ಲವೂ ಇರುವಂತಹದ್ದು ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ, ಫಾರ್ ಹಿಸ್ ಪ್ಲೆಷರ್. ಹಾಗಾಗಿ ಮರಗಳಲ್ಲಿ ಕೂಡ, ಗಿಡಗಳಲ್ಲಿ ಕೂಡ ಎಂತ ಹೇಳುವಂತಹದ್ದು, ಆತ್ಮ ಮತ್ತೆ ಪರಮಾತ್ಮ ಇದ್ದಾನೆ, ನಮಗೆ ಕಾಣೋದಿಲ್ಲ. ವಿ ಕಾಂಟ್ ಫೀಲ್, ಬಟ್ ದೋಸ್ ಹೂ ಆರ್ ಅಡ್ವಾನ್ಸ್ಡ್ ದೇ ಕ್ಯಾನ್ ಫೀಲ್. ಹಾಗೆ ಹಾಗೆ ಆ ಪಾಸ್ಟ್ ಟೈಮ್ಸ್ ಅಲ್ಲಿ ಹೇಗೆ ಅಂದ್ರೆ ಋತುದ್ವೀಪಲ್ಲಿ ಈಗ ನಾವು ಮದುವೆಗೆ ಮದುವೆ ಆಗುವಾಗ ನಾವು ಛತ್ರ ಮಾಡ್ತೇವೆ. ಛತ್ರ ಮಾಡುವಾಗ ಹೇಗೆ ಮಾಡ್ತೇವೆ ಅಂದ್ರೆ, ಈಗ ಸಪೋಸ್ ಹಾಲ್ ಇದ್ರೆ ಹಾಲಿಗೆ ಹೋಗ್ಲಿಕ್ಕೆ ನಾವು ಒಂದು ಪಾತ್ವೆ ಮಾಡ್ತೇವೆ. ಆ ಪಾತ್ವೆಯನ್ನು ನಾವು ಚಂದ ರೀತಿಯಲ್ಲಿ ಡೆಕೋರೇಟ್ ಮಾಡ್ತೇವೆ. ಅಂದ್ರೆ ಅದು ಹೇಗಿರ್ತದೆ ಅಂದ್ರೆ ಯು ಶೇಪ್ ಅಲ್ಲಿ ಇರ್ತದೆ. ಯು ಶೇಪ್ ಅಲ್ಲಿ ಬಂದು ಅದಕ್ಕೆ ನಾವು ಶಾಮಿಯಾನೆಲ್ಲ ಹಾಕ್ತೇವೆ, ಮತ್ತೆ ಅಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತೇವೆ. ಈ ರೀತಿ ಮಾಡ್ತೇವೆ. ಅದೇ ರೀತಿ ಚೈತನ್ಯ ಮಹಾಪ್ರಭು ಇದಕ್ಕೆ ಋತುದ್ವೀಪ ಎಂಟ್ರಿ ಆದಾಗ ಎಲ್ಲ ಈ ಮರಗಿಡಗಳು ಆ ರೀತಿ ಆಯ್ತಂತೆ. ಅಂದ್ರೆ ಎಲ್ಲವೂ ಹೀಗೆ ಬಂದು ಒಟ್ಟು ಸೇರಿ, ಮತ್ತೆ ಅಲ್ಲಿ ಇರುವಂತದ್ದು ಎಲ್ಲ ಫ್ಲವರ್ಸ್ ಎಲ್ಲ ಅವರಿಗೆ ದೇ ವೇರ್ ಫಾಲೋಯಿಂಗ್ ಎ ಟೀಮ್. ಆಕ್ಚುಲಿ ಇದು ನಿಜವಾಗಿರುವಂತದ್ದು ಹೀಗೆ. ದೇ ಆರ್ ದೇರ್ ಟು ಗಿವ್ ಪ್ಲೆಜರ್ ಫಾರ್ ಹಿಮ್. ಇದು ನಿಜವಾದ ಅರ್ಥ. ಅದು ನಾವೆಂತ ಮಾಡುವಂತದ್ದು, ಇದನ್ನು ನಾವು ನಮ್ಮ ಯೂಸ್ ಮಾಡುವಂತದ್ದು ನೋ. ಇದೆಂತಂದ್ರೆ ಭಗವಂತನ ಎಂತ ಹೇಳುವಂತದ್ದು, ಭಗವಂತನ ಇದಕ್ಕೆ ಯೂಸ್ ಆಗ್ಬೇಕು. ಹಾಗೆ ಇಲ್ಲಿ ಕೂಡ ಈ ವೃಂದಾವನದಲ್ಲಿ ಎಂತಂದ್ರೆ ಕೃಷ್ಣನ ಕುರಿತ ಪ್ರೇಮಾವೇಶದ ಪ್ರೀತಿಯಿಂದ ಗಿಡಗಳು, ಬಳ್ಳಿಗಳು ಮತ್ತು ಮರಗಳು ಫಲಪುಷ್ಪಗಳನ್ನು ತುಂಬಿ ತುಳುಕಿದ್ದವಂತೆ. ತುಂಬಿ ಅವು ಎಷ್ಟು ತುಂಬಿದೆ ಅಂದರೆ ದಿಟ್ಟವಾಗಿ ಭಾರದಿಂದ ಕೆಳಗೆ ಬಾಗಿದವು. ನೋಡಿ, ನನಗೆ ಹೇಳಿದೆಲ್ಲ ಹಾಗೆ. ಈಗ ಸ್ಟ್ರೀಟ್ ಇರುವಂತದ್ದು ಹೀಗೆ, ಈ ನಮ್ಮ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡು ಸೈಡ್ ಕೂಡ ಹೀಗೆ ಬೆಂಡ್ ಆಗ್ತದೆ. ಬೆಂಡ್ ಆಗುವಾಗ ಅದು ಯು ಶೇಪ್ ತರ ಬರ್ತದೆ ಬಾಗಿ. ಹಾಗೆ ಬಾಗಿದ್ದವು.
ಕೃಷ್ಣನನ್ನು ಕುರಿತ ಗಾಢವಾದ ಪ್ರೇಮದಿಂದ ಸ್ಫೂರ್ತಿಗೊಂಡ ಅವು ನಿರಂತರವಾಗಿ ಜೇನುತುಪ್ಪದ ಮಳೆಯನ್ನು ಕರೆಯುತ್ತಿದ್ದವು. ಈ ರೀತಿಯಲ್ಲಿ ಗೋಪಿಯರು ವೃಂದಾವನದ ಎಲ್ಲಾ ಕಾಡುಗಳನ್ನು ಕಂಡರು. ಹಾಗಾಗಿ ಈ 12 ಫಾರೆಸ್ಟ್ ವೃಂದಾವನದಲ್ಲಿ, ದಿಸ್ 12 ಫಾರೆಸ್ಟ್, ದೇ ಆರ್ ಮೆಂಟ್ ಫಾರ್ ಕೃಷ್ಣಾಸ್ ಪ್ಲೆಜರ್. ಹಾಗಾಗಿ ಆ 12 ವನದಲ್ಲಿ ಎಲ್ಲವೂ ಮ್ಯಾನಿಫೆಸ್ಟ್ ಆಗ್ತಾ ಇರ್ತಾನೆ. ಯಾಕೆ? ಜಸ್ಟ್ ಟು ಪ್ಲೀಸ್ ಕೃಷ್ಣ. ದಿಸ್ ಈಸ್ ದ ಸೆಂಟರ್ ಪಾಯಿಂಟ್. ಎವ್ರಿಥಿಂಗ್ ಈಸ್ ದೇರ್ ಟು ಪ್ಲೀಸ್ ಕೃಷ್ಣ. ಎಲ್ಲವೂ ಇರುವಂತಹದ್ದು ಕೃಷ್ಣನ ಪ್ಲೆಜರಿಗೆ. ದಿಸ್ ಈಸ್ ಗೋಲೋಕ ಪ್ರೊಪೆನ್ಸಿಟಿ. ಗೋಲೋಕದಲ್ಲಿ ಎಲ್ಲವೂ ಇರುವಂತದ್ದು ಅದಕ್ಕೆ. ಹಾಗೆ ವೃಂದಾವನದಲ್ಲಿ ಕೂಡ ಎಲ್ಲವೂ ಇರುವಂತದ್ದು ಅದಕ್ಕೆ. ಗೋಕುಲ ವೃಂದಾವನ, ಗೋಲೋಕ ವೃಂದಾವನ ಸೇಮ್. ಗೋಲೋಕ ವೃಂದಾವನ, ವೆನ್ ಇಟ್ ಕಮ್ಸ್ ಹಿಯರ್ ಇಟ್ ಬಿಕಮ್ಸ್ ಗೋಕುಲ ವೃಂದಾವನ. ಇದು ಗೋಪಿಯವರು ವೃಂದಾವನದ ಎಲ್ಲ ಕಾಡುಗಳನ್ನು ಕಂಡರು. ಓಕೆ, ಈಗ ಭಾವಾರ್ಥ ನೋಡುವ. ಈ ಶ್ಲೋಕವು ಭಾಗವತದ 10ನೇ ಸ್ಕಂದ 35ನೇ ಅಧ್ಯಾಯ 9, ಕೃಷ್ಣನು ಇಲ್ಲದಿದ್ದಾಗ ಗೋಪಿಯರು ಹಾಡಿದ ಹಾಡುಗಳಲ್ಲಿ ಒಂದು. ಕೃಷ್ಣನ ಅನುಪಸ್ಥಿತಿಯಲ್ಲಿ ಗೋಪಿಯರು ಸದಾ ಅವನ ಚಿಂತೆಯಲ್ಲಿ ಮುಳುಗಿ ಇರುತ್ತಿದ್ದರು. ಕೃಷ್ಣ ಇಲ್ಲದಾಗ ಅವರು ಯಾವ ಚಿಂತೆ? ಕೃಷ್ಣನೇ ಚಿಂತೆ. ಈಗ ಸಪೋಸ್ ನಮ್ಮ ಮನೆಯಲ್ಲಿ ಮಕ್ಕಳು ಇವತ್ತು ಬರ್ಲಿಲ್ಲ, ಮಿಸ್ ಆಗಿದ್ದಾರೆ, ನಮ್ಗೆ ಅದೇ ಚಿಂತೆ, ರಾತ್ರಿ ನಿದ್ದೆ ಬರೋದಿಲ್ಲ. ನಾವು ಎಂತೆಂತ ಫೋನ್ ಮಾಡ್ತೇವೆ, ಮೊಬೈಲ್ ಸ್ವಿಚ್ ಆಫ್, ಎಂತ ಒಂದು ಆಗಿರ್ತದೆ. ನಾವು ಟೋಟಲಿ ಆ ಚಿಂತೆಯಲ್ಲಿ ಇರ್ತೇವೆ. ಪೊಲೀಸಿಗೆ ಹೋಗ್ತೇವೆ, ಸ್ಟೇಷನ್ಗೆ ಹೋಗ್ತೇವೆ, ಇನ್ನೊಂದು ಮಾಡ್ತೇವೆ, ಅಲ್ಲಿ ಹೋಗ್ತೇವೆ, ಇಲ್ಲಿ ಹೋಗ್ತೇವೆ, ಕಾಲೇಜಿಗೆ ಕಂಪ್ಲೇಂಟ್ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಮತ್ತೆ ರಾತ್ರಿ ನಾವು ಮಲಗುವುದಿಲ್ಲ, ಅದೇ ಚಿಂತೆಯಲ್ಲಿ ಇರ್ತೇವೆ. ಇದು ನಮ್ದು ಮೆಟೀರಿಯಲ್. ಸೇಮ್ ಇಲ್ಲಿ ದಿಸ್ ಇಸ್ ಸ್ಪಿರಿಚುವಲ್. ಎಂದ ಕೃಷ್ಣ ಇಲ್ಲದಿದ್ದಾಗ ಗೋಪಿಯರು ಈ ಚಿಂತೆಯಲ್ಲಿ ಮುಳುಗಿರುತ್ತಿದ್ದರು. ಜಸ್ಟ್ ಅದನ್ನು ನೀವು ಹೇಗೆಂದ್ರೆ, ನೀವು ಆ ಸಿಚುವೇಶನ್ ಜಸ್ಟ್ ಒಂದು ಅನಲೈಸ್ ಮಾಡಿ. ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾರ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್, ಅವರು ಇಲ್ಲದಿರುವಾಗ ನೀವು ಯಾವ ರೀತಿಗೆ ಹೋಗ್ತೀರಿ? ಆದ್ರೆ ಅದು ಭೌತಿಕ, ಅದು ಮೆಟೀರಿಯಲ್, ಆಧ್ಯಾತ್ಮಿಕ ಅಲ್ಲ. ಇಲ್ಲಿ ಸೇಮ್ ಹಾಗೆ ಗೋಪಿಯರು ಕೃಷ್ಣನ ಮೇಲೆ, ಇದು ಟೋಟಲ್ ಸ್ಪಿರಿಚುವಲ್. ಚಿಂತೆಯಲ್ಲಿ ಮುಳುಗಿರುತ್ತಿದ್ದರು. ಅದು ಬಿಟ್ಟು ಬೇರೆ ಯಾವುದವರಿಗೆ ಸ್ಮರಣೆ ಇಲ್ಲ. ಅವ್ರಿಗೆಂತ ಊಟ ಬೇಡ, ಯಾವುದು ಕೂಡ ಬೇಡ ಅವರಿಗೆ. ಅದರಲ್ಲಿ ಅವರು ಡೀಪ್ ಆಗಿ ಹೋಗಿದ್ದಾರೆ ಕೃಷ್ಣ ಇಲ್ಲದ, ಅದೇ ಚಿಂತೆ. ಹಾಗೆ ಪ್ರಗತಿಯನ್ನು ಸಾಧಿಸಿದ ಭಕ್ತನಾದ ಮಹಾಭಾಗವತನು ಪ್ರತಿಯೊಂದನ್ನು ಸಮರ್ಥವಾಗಿ ಪ್ರಭುಗೆ ಸೇವೆ ಸಲ್ಲಿಸುತ್ತಿರುವಂತೆ ಕಾಣುತ್ತಾನೆ. ಮಹಾಭಾಗವತ ಅಂತ ಪ್ರತಿಯೊಂದನ್ನು ಭಗವಂತನಿಗೆ ಹೇಗೆ ರಿಲೇಟ್ ಮಾಡುವಂಥದ್ದು. ದಿಸ್ ಇಸ್ ಸೇವಾ ಪ್ರೊಪೆನ್ಸಿಟಿ. ಇದು ಹೇಳುವಂಥದ್ದು ಸೇವಾ ಪ್ರೊಪೆನ್ಸಿಟಿ. ನಮ್ದು ಕಂಪ್ಲೀಟ್ ಉಲ್ಟಾ. ಪ್ರತಿಯೊಂದನ್ನು ಹೇಗೆ ನಾವು ನಮ್ಮ ಇದಕ್ಕೆ ಯೂಸ್ ಮಾಡುವುದು, ಇಟ್ ಈಸ್ ಭೋಗ ಪ್ರೊಪೆನ್ಸಿಟಿ. ಭೋಗ ಪ್ರೊಪೆನ್ಸಿಟಿ ಅಂದ್ರೆ ರಾಕ್ಷಸಿ ಪ್ರೊಪೆನ್ಸಿಟಿ, ದಾನವ ಪ್ರೊಪೆನ್ಸಿಟಿ. ತುಂಬಾ ವ್ಯತ್ಯಾಸ ಉಂಟು ಸೇವಾ ಪ್ರೊಪೆನ್ಸಿಟಿ ಮತ್ತೆ ಭೋಗ ಪ್ರೊಪೆನ್ಸಿಟಿಗೆ. ಅಜಗಜಾಂತರ ವ್ಯತ್ಯಾಸ ಉಂಟು. ಹಾಗಾಗಿ ನಮ್ಮ ಪ್ರೊಪೆನ್ಸಿಟಿಯನ್ನು ಕಾಮ ಅಂತ ಹೇಳುವಂತ, ಆದ್ರೆ ಈ ಶುದ್ಧ ಭಕ್ತರ ಪ್ರೊಪೆನ್ಸಿಟಿಯನ್ನು ಪ್ರೇಮ ಅಂತ ಹೇಳುವಂಥದ್ದು. ಕಾಮ ಮತ್ತೆ ಪ್ರೇಮಕ್ಕೆ ತುಂಬಾ ವ್ಯತ್ಯಾಸ ಉಂಟು. ತುಂಬಾ ವ್ಯತ್ಯಾಸ ಉಂಟು. ಸೇಮ್ ಅಲ್ಲ.
ಚೈತನ್ಯ ಚರಿತಾಮೃತದಲ್ಲಿ ಆದಿಲೆಯಲ್ಲಿ ಕೃಷ್ಣ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರ ಪ್ರೀತಿ ಇಚ್ಛಾಧಾರೆ ಪ್ರೇಮ ನಾಮ. ಯಾವಾಗ ನಾವು ನಮ್ಮ ಇಂದ್ರಿಯಗಳನ್ನು ನಮ್ದಾಗ್ಲಿ, ನಮ್ದು ಎಕ್ಸ್ಟೆಂಡೆಡ್ ಅಂದ್ರೆ ನಮ್ದು ಹೆಂಡತಿ ಮಕ್ಕಳು, ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬ, ಇದೆಲ್ಲ ಎಕ್ಸ್ಟೆಂಡೆಡ್. ಹಾಗೆ ಇದನ್ನು ಯಾವಾಗ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ನೋಡ್ತೇವೆ ಅದಕ್ಕೆ ಕಾಮ ಇರುವಂತದ್ದು. ಆದ್ರೆ ಯಾವಾಗ ನಾವು ಕೃಷ್ಣನನ್ನು ಪ್ಲೀಸ್ ಮಾಡ್ಲಿಕ್ಕೆ ಹೋಗ್ತೇವೆ ದಟ್ ಈಸ್ ನೋನ್ ಆಸ್ ಪ್ರೇಮ. ಅದು ಪ್ರೇಮ. ಹಾಗೆ ನಮ್ಗೆ ಹೆಚ್ಚು ಕಡಿಮೆ ನಮಗೆ ಈಗ ನಾವು ಮಾಡುವಂಥದ್ದು ಪ್ರೇಮ ಅಂತ ಎನಿಸಿರ್ಬಹುದು. ಅಲ್ಲ ಸರ್, ಪ್ರೇಮ ಅಲ್ಲ, ದಟ್ ಇಸ್ ಕಾಮ. ಹೇಗೆಂದ್ರೆ ಕೃಷ್ಣ ಇಲ್ಲ ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ, ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ ನಾವು ಮಾಡುವಂತದ್ದು. ದಟ್ ಇಸ್ ನಾಟ್ ಸೇವಾ ಪ್ರೊಪೆನ್ಸಿಟಿ. ಭಗವಂತ ಅಲ್ಲ, ನಾನು ನನ್ನದು, ಇಟ್ ಈಸ್ ಭೋಗ ಪ್ರೊಪೆನ್ಸಿಟಿ. ಹಾಗೆ ಪ್ರಗತಿಯನ್ನು ಸಾಧಿಸಿದ ಭಕ್ತನಾದ ಮಹಾಭಾಗವತನು ಪ್ರತಿಯೊಂದನ್ನು ಸಮರ್ಥ ಪ್ರಭುವಿಗೆ ಸೇವೆ ಸಲ್ಲಿಸುತ್ತಿರುವಂತೆ ಕಾಣುತ್ತಾನೆ. ಶ್ರೀಲಾ ರೂಪ ಗೋಸ್ವಾಮಿ ಅವರು ಹೀಗೆ ಹೇಳುತ್ತಾರೆ, ಪ್ರಾಪಂಚಿಕತೆಯ ಬುದ್ಧಯ ಹರಿಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗ್ಯಂ ಫಾಲ್ಗು ಕತೆ. ಭಕ್ತಿ ರಸಾಮೃತ ಸಿಂಧು 1.2.126. ಪ್ರಗತಿಯನ್ನು ಸಾಧಿಸಿದ ಭಕ್ತನು ಕೃಷ್ಣನೊಡನೆ ಯಾವುದೊಂದನ್ನು ಸಂಬಂಧವನ್ನು ಹೊಂದಿಲ್ಲ ಎಂದು ಕಾಣುವುದಿಲ್ಲ. ಮಾಯವಾದಿ ತತ್ವಜ್ಞಾನಿಗಳು ಈ ಐಕ ಜಗತ್ತನ್ನು ಮಿಥ್ಯೆ ಎಂದು ಕಾಣುತ್ತಾರೆ, ಆದರೆ ಭಕ್ತನು ಹಾಗೆ ಕಾಣುವುದು. ಮಾಯವಾದಿಗಳು ಎಂತ ಹೇಳುವಂತದ್ದು ಅವರ ಸ್ಲೋಗನ್, ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಬ್ರಹ್ಮ ಸತ್ಯ ಅಂದ್ರೆ ನಾನು ಬ್ರಹ್ಮನ್, ಐ ಆಮ್ ನಾಟ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್. ಸತ್ಯ, ಓಕೆ, ಸತ್ಯ. ಜಗತ್ ಸುಳ್ಳು ಅಂತೆ, ಜಗತ್ತು ಸುಳ್ಳು. ಪ್ರಭುದೇಳುವಂತ ಜಗತ್ ಸುಳ್ಳಲ್ಲ, ಭಗವಂತನ ಇದು ಎಕ್ಸ್ಪಾನ್ಷನ್. ಹೇಗೆ ಸುಳ್ಳಾಗ್ತದೆ? ಆದ್ರೆ ಪ್ರಭುದೇಳುವಂತದ್ದು ಕೃಷ್ಣ ಎಂತ ಹೇಳ್ತಾನೆ, ಜಗತ್ತು ಟೆಂಪರರಿ, ದಿಸ್ ಇಸ್ ಅ ಜೈಲ್. ದುಃಖಾಲಯಂ ಅಶಾಶ್ವತಂ, ಅಶಾಶ್ವತಂ ಅಂದ್ರೆ ಟೆಂಪರರಿ. ಸೊ ಇದು ಜೈಲು. ಜೈಲು ಇರುವಂತದ್ದು ಯಾಕೆ? ನಾವು ಸುಧಾರಿಕೊಳ್ಳಿಕ್ಕೆ. ಈಗ ಸಪೋಸ್ ಈಗ ಭಾರತ ದೇಶದಲ್ಲಿ ಎಲ್ಲರೂ ಪ್ರಧಾನಮಂತ್ರಿ ಹೇಳುವಾಗಿದ್ರೆ ಆಗ ಜೈಲು ಬೇಡ. ಈಗ ಪ್ರಧಾನಮಂತ್ರಿ ಹೇಳಿದಾಗ ಕೇಳುವುದಿಲ್ಲ, ಅದಕ್ಕೆ ಪ್ರಧಾನಮಂತ್ರಿ ಜೈಲನ್ನು ಮಾಡಿದ್ದಾರೆ. ಅದು ಜೈಲಿರುವಂಥದ್ದು ರಿಫಾರ್ಮೇಶನ್ಗೆ, ಸುಧಾರ್ಲಿಕ್ಕೆ. ಹಾಗೆ ಮಾಯವಾದಿಗಳು ಅಂತ ಹೇಳುವಂಥದ್ದು ಅವರಿಗೆ ಎಸ್ ಬ್ರಹ್ಮ ಸತ್ಯ, ನಾನು ದೇಹ ಅಲ್ಲ ನನ್ನ ಆತ್ಮ ಅಂತ ಗೊತ್ತಾಗಿದೆ, ಆದ್ರೆ ಇದು ಪ್ಲೇಸ್ ಮಿಥ್ಯ ಅಂತ ಹೇಳ್ತಾರೆ. ಸುಳ್ಳು. ಹೇಗೆ ಮಿಥ್ಯ ಆಗುವಂಥದ್ದು? ಇದು ಸುಳ್ಳಲ್ಲ ಸರ್, ಇದು ಟೆಂಪರರಿ, ಇದು ಜೈಲು. ಸುಳ್ಳು ಹೇಗೆ ಆಗ್ತದೆ? ಹಾಗೆ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಮಾಯವ ತತ್ವಜ್ಞಾನಿಗಳು ಈ ಐಕ ಜಗತ್ತನ್ನು ಮಿಥ್ಯೆ ಎಂದು ಕಾಣುತ್ತಾರೆ, ಆದ್ರೆ ಭಕ್ತನು ಹಾಗೆ ಕಾಣುವುದಿಲ್ಲ. ಏಕೆಂದ್ರೆ ಈ ಐಕ ಜಗತ್ತಿನಲ್ಲಿ ಪ್ರತಿಯೊಂದು ಕೃಷ್ಣನೊಡನೆ ಸಂಬಂಧ ಹೊಂದಿದೆ ಎಂದು ಅವನು ತಿಳಿದಿದ್ದಾನೆ. ಎಲ್ಲವನ್ನು ಕೃಷ್ಣನಿಗೆ ರಿಲೇಟ್ ಮಾಡ್ತಾನೆ. ಯಾರು? ಭಕ್ತ. ಮಾಯವಾದಿ ಕೃಷ್ಣನನ್ನು ಒಪ್ಪುವುದಿಲ್ಲ ಇದ್ದಾನೆ ಅಂತ. ಕೃಷ್ಣ ಕೂಡ ನಮ್ಮಾಗೆ ಮನುಷ್ಯ, ಹುಟ್ಟಿದ, ಸತ್ತ. ಹಾಗೆ ಎಲ್ಲಿ ರಿಲೇಟ್ ಮಾಡ್ಲಿಕ್ಕೆ ಆಗ್ತದೆ? ಪ್ರತಿಯೊಂದನ್ನು ಪ್ರಭುವಿನ ಸೇವೆಗೆ ಉಪಯೋಗಿಸಿಕೊಳ್ಳುವುದು ಹೇಗೆ ಎಂದು ಭಕ್ತನಿಗೆ ಗೊತ್ತು. ಎಲ್ಲವನ್ನು ಭಗವಂತನ ಸೇವೆಗೆ ಹೇಗೆ ಯೂಸ್ ಮಾಡುವುದು. ಇದಕ್ಕೆ ಇಲ್ಲಿ ಎಕ್ಸಾಂಪಲ್ ಹೇಗಂದ್ರೆ ರೂಪ ಗೋಸ್ವಾಮಿ ಹೇಳಿದ್ದಾರೆ. ಹಾಗೆ ರೂಪ ಗೋಸ್ವಾಮಿ ಎಕ್ಸಾಂಪಲ್ ಹೇಳುವುದು ಎಂತ ಆಯ್ತಂದ್ರೆ, ಒಮ್ಮೆ ರೂಪ ಗೋಸ್ವಾಮಿ ವೃಂದಾವನದಲ್ಲಿ ಈ ರಾಧಾ ಗೋವಿಂದ ಡಿಟಿ ಅದು ಅವರಿಗೆ ಸಿಗುವಂತದ್ದು, ಒಬ್ಬೊಬ್ಬರಿಗೆ ಒಂದೊಂದು ಡಿಟಿ ಸಿಗ್ತದೆ. ಹಾಗೆ ಸಿಕ್ಕಿದ ಮೇಲೆ ಎಂತ ಮಾಡ್ತಾರೆ ಅವರು ಒಂದು ಮರಕ್ಕೆ ಜಸ್ಟ್ ಒಂದು ಬಟ್ಟೆಯಲ್ಲಿ ಕಟ್ಟಿ ಅಲ್ಲಿ ಆ ಡಿಟೀಸ್ ಅನ್ನು ಇಡ್ತಾರೆ. ಮತ್ತೆ ಡೈಲಿ ಅದಕ್ಕೆ ಚಪಾತಿ, ಡ್ರೈ ಚಪಾತಿ ಕೊಡ್ತಾ ಇದ್ರು. ಡಿಟೀಸ್ ಮಾತಾಡ್ತಾ ಇತ್ತು. ಡಿಟೀಸ್ ಹೇಳ್ತಾ ಇತ್ತು ಎಂತಂದ್ರೆ, ಎಂತ ನನಗೆ ಖಾಲಿ ಡ್ರೈ ಚಪಾತಿ ಕೊಡ್ತಾ ಇದೆಯಾ, ಸಬ್ಜಿ ಅಂತದೇ ಇಲ್ವಾ,
ಇವತ್ತು ನೀನು ಸಬ್ಜಿ ಕೇಳ್ತಾ ಇದ್ದೀಯ, ನಾಳೆ ಫ್ರೈ ಕೇಳ್ತೀಯ, ನಾಳಿದ್ದು ಸ್ವೀಟ್ ಕೇಳ್ತೀಯ. ನನಗೆ ಪುರ್ಸೊತ್ತಿಲ್ಲ. ನನಗೆ ಚೈತನ್ಯ ಮಹಾಪ್ರಭು ಎಂತ ನನಗೆ ಕೆಲಸ ಕೊಟ್ಟಿದ್ದಾರೆ ಇದನ್ನು ಬರೀಲಿಕ್ಕೆಲ್ಲ, ಹಾಗೆ ನಾನು ಬ್ಯುಸಿ. ಈ ರೀತಿ ಸಂಭಾಷಣೆ ಆಗ್ತಾ ಇತ್ತು. ನಾವು ಆ ರೀತಿ ಮಾಡ್ಲಿಕ್ಕಿಲ್ಲ, ನಾವು ಕೊಡ್ಬೇಕು ಚಂದ ಮಾಡಿ ಚಪಾತಿ ಸಬ್ಜಿ. ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ ಪೂರಿ ಸಬ್ಜಿ ಫ್ರೈ ಸ್ವೀಟ್, ದಿಸ್ ಇಸ್ ಮಿನಿಮಮ್ ಸ್ಟ್ಯಾಂಡರ್ಡ್. ಹಾಗೆ ನಾವು ಕೊಡ್ಬೇಕು. ನಾವು ಅಂದ್ರೆ ನಮಗೆ ಚೇತನ್ ಅವರು ಬರೀಲಿಕ್ಕೆಲ್ಲ ಕೊಡ್ಲಿಲ್ಲ, ಹಾಗೆ ನಾನು ಕೂಡ ಬ್ಯುಸಿ ಇಲ್ಲ, ನಾವು ಅಷ್ಟು ಬ್ಯುಸಿ ಅಲ್ಲ. ದೇ ವರ್ ನಾಟ್ ಸ್ಲೀಪಿಂಗ್ ಪ್ರಾಕ್ಟಿಕಲಿ, ದೇ ವರ್ ನಾಟ್ ಈಟಿಂಗ್ ಎನಿಥಿಂಗ್. ದಿವಸದಲ್ಲಿ 1 ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಅಷ್ಟೇ. ಹಾಗೆ ನಾವು ಅದನ್ನು ಇಮಿಡಿಯೇಟ್ ಮಾಡ್ಲಿಕ್ಕಿಲ್ಲ. ನಾವು ಕೂಡ ನಾಳೆಯಿಂದ ದೇ ವರ್ ಪ್ರಾಕ್ಟಿಕಲ್ ಸ್ಲೀಪಿಂಗ್ 2 ಗಂಟೆ ಗೋಸ್ವಾಮಿ, ಮತ್ತೆ ದಿವಸಕ್ಕೆ 1 ಗ್ಲಾಸ್ ಮಜ್ಜಿಗೆ. ನಮ್ಗೆ ಆಗ್ತದ ದಿವಸದಲ್ಲಿ 2 ಗಂಟೆ ಮಲಗಲಿಕ್ಕೆ? ಆಗುದಿಲ್ಲ. 1 ಗ್ಲಾಸಿಂದ ನಮ್ದು ಜೀವನ ಹೋಗ್ತದ? ಇಲ್ಲ. ನಾವು 10 ದಿವಸ ಮಾಡಿದ್ರೆ ನಾವು ಸಾಯ್ತೇವೆ ಮಾತ್ರ. ಹಾಗೆ ನಾವು ಅವ್ರು ಮಾಡಿದಾಗೆ ಮಾಡ್ಲಿಕ್ಕಿಲ್ಲ. ಇಮಿಟೇಷನ್ ಇಸ್ ಡೇಂಜರಸ್. ಅವರು ಅಸೋಸಿಯೇಟ್ಸ್, ದೇರ್ ಮಂಜರೀಸ್ ಈಸ್ ರೂಪ ಮಂಜರಿ. ಹಾಗೆ ಆ ರೀತಿ ಹೇಳ್ತಾರೆ. ಆ ರೀತಿ ಹೇಳಿ ಆಗ ಒಬ್ಬ ಸಿಂಧಿ ಈಗ ಪಾಕಿಸ್ತಾನ ಸೇರಿದೆ, ಅಲ್ಲಿಂದ ಒಬ್ಬ ವ್ಯಾಪಾರಿ ಬರ್ತಾನೆ. ವ್ಯಾಪಾರಿ ಬಂದು ಫಸ್ಟಿಗೆ ರೂಪ ಗೋಸ್ವಾಮಿಗೆ ಅಡ್ಡ ಬೀಳ್ತಾನೆ. ನೋಡಿ, ಪ್ಯೂರಿಟಿ ಇಸ್ ಅ ಫೋರ್ಸ್. ನೀವು ಪ್ಯೂರ್ ಆಗಿದ್ರೆ ಆಟೋಮೆಟಿಕ್ ಆಗಿ ಎಲ್ಲವೂ ನಿಮ್ಮ ಪಾದದ ಬುಡಕ್ಕೆ ಬರ್ತದೆ. ಕೃಷ್ಣ ಕಳಿಸ್ತಾನೆ. ಹಾಗೆ ಎಂತಾಯ್ತು ಅಂದ್ರೆ ಒಬ್ಬನು ಹೇಳ್ತಾನೆ, ನಾನು ತುಂಬಾ ಹಣ ಮಾಡಿದ್ದೇನೆ, ನನಗೆ ಈ ಹಣವನ್ನು ಕೃಷ್ಣನ ಸೇವೆಗೆ ಯೂಸ್ ಮಾಡಬೇಕು. ನೋಡಿ, ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ ಹಿಂದಿನ ಕಾಲದಲ್ಲಿ ಇಂಥ ಜನರು ಇದ್ರು. ಅವನಾಗೆ ಬಂದು ಹಣ ಉಂಟು ಎಂತ ಅಂದ್ರೆ ಸೇವೆಗೆ ಯೂಸ್ ಮಾಡಿ ಅಂತ. ಈಗ ಪ್ರಭುಪಾದ ಕೂಡ ಹಾಗೆ ಆಯ್ತು. ಪ್ರಭುಪಾದ ಒಮ್ಮೆ ಕೆನಡಾದಲ್ಲಿ ಕೆನಡಾ ಅಮೇರಿಕಾ ಎಕ್ಸಾಕ್ಟ್ ನನಗೆ ಮಾಡ್ತೋಗಿದೆ. ಹಾಗೆ ಒಂದು ಜಾಗವನ್ನು ನೋಡ್ತಾರೆ, ಅದು ಬೀಚ್ ಹತ್ತಿರ, ಈ ಸಿ ಹತ್ತಿರ, ಹಾಗೆ ತುಂಬಾ ಚಂದ ಇರ್ತದೆ. ಹಾಗೆ ಪ್ರಭುಪಾದಿಗೆ ಅದು ಲೈಕ್ ಆಗ್ತದೆ. ಶಿಷ್ಯರು ಹೇಳ್ತಾರೆ, ಪ್ರಭುಪಾದ ಇದು ತುಂಬಾ ಕಾಸ್ಟ್ಲಿ ಅಂತ ಆ ಟೈಮಲ್ಲಿ. ಪ್ರಭುಪಾದ ಹೇಳ್ತಾರೆ, ಐ ವಾಂಟ್ ದ್ಯಾಟ್. ಮತ್ತೆ ಶುದ್ಧ ಭಕ್ತರಿಗೆ ಇಷ್ಟ ಆಗಿದೆ, ಭಗವಂತ ಕೂಡ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾನೆ. ಹಾಗೆ ಎಂತ ಆಗ್ತದೆ ಅಂದ್ರೆ ಪ್ರಭುಪಾದ 2 ಶಿಷ್ಯರು, ಒಂದು ಫೋರ್ಡಿದು ಗ್ರ್ಯಾಂಡ್ ಸನ್, ಈಗ ಅಂಬರೀಶ್ ಮಹಾರಾಜ್ ಅವರು, ಮತ್ತೆ ಇನ್ನೊಬ್ರು ಅಲ್ಲಿದು ಆ ಟೈಮ್ ರಿಚೆಸ್ಟ್ ಪರ್ಸನ್, ಅವರ ಮಗ, ಮತ್ತೆ ಇವರು. ಆಕ್ಚುಲಿ ಅವರಿಗೆ ಈ ಫೋರ್ಡಿದು ಮತ್ತೆ ಇನ್ನೊಬ್ಬ ರಿಚೆಸ್ಟ್ ಅವರ ತಂದೆಗೆ ಆಗುದಿಲ್ಲ. ಆದ್ರೆ ಇಬ್ಬರು ಕೂಡ ಪ್ರಭುಪಾದಿದು ಶಿಷ್ಯರು. ಹಾಗೆ ಇಬ್ಬರು ಮತ್ತೆ ಅರ್ಧ ಶೇರ್ ಮಾಡಿ ಅದನ್ನು ಪರ್ಚೇಸ್ ಮಾಡಿ ಕೊಡುವಂತ ಪ್ರಭುಪಾದಿಗೆ. ಹಾಗೆ ಪ್ರಭುಪಾದ ನೋಡುವಂಥದ್ದು ಅಂತ ಯಾರಿಗೆ ಅವ್ರು ಭೋಗಿಸುವಂತ ಇದೆಲ್ಲ ನೋಡುದಲ್ಲ, ಅದು ಕೃಷ್ಣನಿಗೆ ಇರ್ಬೇಕು. ಒಳ್ಳೆ ಪ್ರಭುಪಾದ ಹೇಗಂದ್ರೆ ಎನಿಥಿಂಗ್ ಯು ಸಿ ನೈಸ್, ಇಟ್ ಶುಡ್ ಬಿ ಫಾರ್ ಕೃಷ್ಣ. ಯಾವುದನ್ನು ಚಂದ ನೋಡ್ತಾರೆ ಪ್ರಭುಪಾದ, ಇಮಿಡಿಯೇಟ್ ದಿಸ್ ಶುಡ್ ಬಿ ಫಾರ್ ಕೃಷ್ಣ. ಇದು ಶುದ್ಧ ಭಕ್ತರನ್ನೇ ಅವ್ರು ಭೋಗಿಸುವಂತ ಇದ್ರಲ್ಲಿ ನೋಡುದಲ್ಲ. ಹಾಗೆ ರೂಪ ಗೋಸ್ವಾಮಿ ಎಂತ ಮಾಡ್ತಾರೆ ಅಂದ್ರೆ, ಅವರು ಆಕ್ಚುಲಿ ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ. ಇವು ಜಸ್ಟ್ ಇನ್ ಕೂಪಿನ್ ಅಂಡ್ ಲೈನ್ ಕ್ಲಾತ್. ಇಲ್ಲ ಅಂದ್ರೆ ಒಂದು ಜಾಗದಲ್ಲಿ 2 ದಿವಸಕ್ಕಿಂತ ಜಾಸ್ತಿ ಇರಲಿಲ್ಲ, ಒಂದು ಮರದ ಅಡಿಯಲ್ಲಿ. ಅಷ್ಟು ವೈರಾಗಿ ಗೋಸ್ವಾಮಿ. ಆದ್ರೆ ಅಲ್ಲಿ ಹೇಳ್ತಾರೆ, ರಾಧಾ ಗೋವಿಂದಿಗೆ ದೊಡ್ಡ ದೇವಸ್ಥಾನ ಕಟ್ಟುವಂತ. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ನಿರ್ಬಂಧೆ ಕೃಷ್ಣ ಸಂಬಂಧ. ಕೃಷ್ಣನಿಗೆ ಹೇಗೆ ಯೂಸ್ ಮಾಡುವಂಥದ್ದು, ಇದು ಕೃಷ್ಣ ಪ್ರಜ್ಞೆ. ಯಾವುದನ್ನು ನೋಡುವಾಗ ಇದು ಕೃಷ್ಣನಿಗೆ ಯೂಸ್ ಮಾಡ್ಬೇಕು, ಕೃಷ್ಣನ್ ರಿಲೇಟ್ ಮಾಡ್ಬೇಕು. ದಿಸ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಪ್ರಜ್ಞೆ ಅದೇ, ಎಲ್ಲವನ್ನು ಕೃಷ್ಣನಿಗೆ. ಈಗ ಹೇಗಂದ್ರೆ ಇವರ ಒಂದು ಪ್ರಭುಜಿ ಅವರಿಗೆ ಬಂದಿದ್ದಾರೆ,
ಕೋಲ್ಕತ್ತಾದಿಂದ. ಸೊ ಒಂದು ರಥಗೆ ಹಾಕುವಂತ ಅದು ಜಗನ್ನಾಥಪುರಿಯಲ್ಲಿ ಹಾಕ್ತಾರೆ ರಥಕ್ಕೆ ಮೇಲಿನ ಕವರ್, ಅದನ್ನು ತಂದಿದ್ದಾರೆ. ಅದು ನೋಡಿದಂತೆ ಎಸ್ ಇದು ನಮ್ಮ ರಥಕ್ಕೆ ಯೂಸ್ ಆಗ್ತದೆ. ಎಸ್ ಇದು ಅಂತಂದ್ರೆ ಈಗ ಎಸ್ ಹೀಗೆ ನಾನು ಹೇಗೆ ಯೂಸ್ ಮಾಡುವಂಥದ್ದು, ಯಾವ್ದು ನೋಡುವಾಗ ಎಸ್ ನಾನು ಹೇಗೆ ಇದನ್ನು ಹಾಕು, ನನ್ನ ಮಕ್ಕಳಿಗೆ ಹೇಗೆ ಹಾಕುವಂಥದ್ದು. ಡೆಫಿನೇಷನ್ ಆಫ್ ಕೃಷ್ಣ ಕಾನ್ಶಿಯಸ್ ಅಂದ್ರೆ ನೋಡುವಾಗ ಎಸ್ ಇಸ್ ಕೃಷ್ಣನಿಗೆ ಹೇಗೆ ಯೂಸ್ ಮಾಡುವಂತ, ದಟ್ ಈಸ್ ಕೃಷ್ಣ ಕಾನ್ಶಿಯಸ್. ಇದು ಕೃಷ್ಣ ಬಗ್ಗೆ ತುಂಬಾ ಸಿಂಪಲ್. ಅದು ದೊಡ್ಡ ಅದರ ರಾಕೆಟ್ ಸೈನ್ಸ್ ಇಲ್ಲ. ನೋಡಿದವನು ಎಸ್ ಕೃಷ್ಣನಿಗೆ ಹೇಗೆ ಯೂಸ್ ಮಾಡುವಂತ. ಹಾಗೆ ಪ್ರತಿಯೊಂದನ್ನು ಕೃಷ್ಣನ ಸಂಬಂಧ ಹೊಂದಿದೆ ಎಂದು ತಿಳಿದಿದ್ದಾರೆ. ಮಿಥ್ಯ, ಎಸ್ ಅವರು ಹೇಳುವುದು ಮಿಥ್ಯ, ಆದ್ರೆ ಭಕ್ತ ಆಗಿಲ್ಲ. ಎಲ್ಲವನ್ನು ಪ್ರಭುವಿನ ಸೇವೆಗೆ ಉಪಯೋಗಿಸಿಕೊಳ್ಳುವುದು ಹೇಗೆ ಎಂದು ಭಕ್ತನಿಗೆ ಗೊತ್ತು. ಪ್ರತಿಯೊಂದು ನೋಡುವಾಗ ಎಸ್ ಇದು ಕೃಷ್ಣನ ಸೇವೆಗೆ ಯೂಸ್ ಆಗ್ತದೆ. ಇದು ಮಹಾಭಾಗವತನ ಲಕ್ಷಣ. ಗಿಡಗಳು, ಬಳ್ಳಿಗಳು ಮತ್ತು ಕಾಡಿನ ಮರಗಳು, ಫಲವೃಕ್ಷಗಳನ್ನು ತುಂಬಿ ತುಳುಕುತ್ತಿದ್ದ ಕೃಷ್ಣನ ಸೇವೆಗೆ ಸಿದ್ಧವಾಗಿರುವುದನ್ನು ಗೋಪಿಯರು ನೋಡಿದರು. ಈ ರೀತಿಯಲ್ಲಿ ಅವರು ಕೂಡಲೇ ತಮ್ಮ ಆರಾಧ್ಯ ಮೂರ್ತಿಯಾದ ಪ್ರಭು ಶ್ರೀಕೃಷ್ಣನನ್ನು ಸ್ಮರಿಸಿದರು. ಯಾವುದನ್ನು ನೋಡುವಾಗ ಎಸ್ ಇದು ಕೃಷ್ಣನಿಗೆ ನಾನು ಹೇಗೆ ಯೂಸ್ ಮಾಡುವಂಥದ್ದು. ಪ್ರಾಪಂಚಿಕರು ಕಾಣುವ ಹಾಗೆ ಅವರು ಕೇವಲ ಗಿಡ, ಮರ, ಬಳ್ಳಿಗಳನ್ನು ಕಾಣಲಿಲ್ಲ. ನಾವು ಹಾಗೆ ನೋಡುವಂಥದ್ದು, ನಾವು ಜಸ್ಟ್ ಗಿಡ, ಮರ, ಬಳ್ಳಿ. ಅದೇ ಶುದ್ಧ ಭಕ್ತರು ನೋಡುವಾಗ ಎಸ್ ಇದು ಕೂಡ ಭಗವಂತನ ಸೇವೆಗೆ ಯೂಸ್ ಆಗ್ತದೆ. ಪ್ರಶ್ನೆದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಶ್ರೀ ಕೃಷ್ಣ ಪ್ರಶ್ನೆ ಉಂಟಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಪಂಚಕಲ್ಪತರು ವಿಶ್ವ ಕೃಪಾ ಸಿಂಧುಭ್ಯೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. हरे कृष्ण. धन्यवाद. हरे कृष्ण प्रभु जी. हरे कृष्ण प्रभु जी. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಕೃಷ್ಣ ಪ್ರಭು जी ಧನ್ಯವಾದಗಳು. ಮಲ್ಲಿಕಾ ಮಾತಾಜಿ. ಹೌದಾ? ಹರೇ ಕೃಷ್ಣ ಧನ್ಯವಾದಗಳು.